ವಿದ್ಯಾರ್ಥಿಗಳೇ, ಇಂದು ನಾನು ನಿವ್ವಳ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಮಾಪನದ ಹೊಸ ವಿಧಾನಗಳನ್ನು ಪರಿಚಯಿಸ್ತಾ ಇದ್ದೀನಿ. ನ್ಯೂ ಮೆಥಡ್ಸ್ ಆಫ್ ಎಸ್ಟಿಮೇಷನ್ಸ್ ಆಫ್ ದಿ ನೆಟ್ ಎಕನಾಮಿಕ್ ವೆಲ್ಫೇರ್. ಇಲ್ಲಿ ನಿವ್ವಳ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಮಾಪನದಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಆ ಮೆಥಡ್ಗಳ ಮೂಲಕ ನಾವು ಆರ್ಥಿಕ ಕ್ಷೇಮಾಭಿವೃದ್ಧಿಯ ನೆಟ್ ಎಕನಾಮಿಕ್ ವೆಲ್ಫೇರನ್ನು ಅಂದಾಜು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ಜೀವನದ ಭೌತಿಕ ಗುಣಮಟ್ಟ ಸೂಚಿ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ PQLI ಎಂಬ ಪರಿಕಲ್ಪನೆಯ ಬಗ್ಗೆ ನಾನು ಇವತ್ತು ಅಭ್ಯಾಸವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ PQLI ಜೀವನದ ಭೌತಿಕ ಗುಣಮಟ್ಟ ಸೂಚಿ PQLI ಅಂತ ಹೇಳ್ತೀವಿ. ಯಾವುದೇ ಒಂದು ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಹೆಚ್ಚಾಗಿದ್ದರೆ ಆರ್ಥಿಕ ಪ್ರಗತಿಯು ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ಗೊತ್ತಾದ ವರ್ಷದಲ್ಲಿ, ಒಂದು ವರ್ಷದ ಅವಧಿಯಲ್ಲಿ, ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಸೇವೆಗಳ ಮೌಲ್ಯ, ಅಂದರೆ ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕ ಚಟುವಟಿಕೆಗಳ ಹಣರೂಪಿ ಮೌಲ್ಯ ಅಂತೇಳಿ ಹೇಳಬಹುದು. ಅಂದರೆ ಆರ್ಥಿಕ ಚಟುವಟಿಕೆಗಳು ಮತ್ತು ಜೀವನ ವಿಧಾನ ವಾಣಿಜ್ಯೀಕರಣಗೊಂಡ ನಂತರ ಆಧುನಿಕ ಯುಗದಲ್ಲಿ ರಾಷ್ಟ್ರೀಯ ಉತ್ಪನ್ನದ ಪರಿಕಲ್ಪನೆ ಆರ್ಥಿಕ ಪ್ರಗತಿ ಮತ್ತು ಜನರ ಯೋಗಕ್ಷೇಮದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಲಾರದು. ಆರ್ಥಿಕ ರಾಷ್ಟ್ರೀಯ ಆದಾಯನೇ ಬೇರೆ, ಒಟ್ಟು ರಾಷ್ಟ್ರೀಯ ಆದಾಯನೇ ಬೇರೆ, ಜನರ ಜೀವನದ ಮಟ್ಟನೇ ಬೇರೆಯಾಗಿದೆ. ಹಾಗೆ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಅಂದಾಜಿನಲ್ಲಿ ಕೆಲವು ಕೆಲಸಗಳನ್ನು ಮತ್ತು ಸೇವೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಹೊಲದಲ್ಲಿ ಅಥವಾ ರೈತರು ಅನುಭೋಗಿಸ್ತಕ್ಕಂಥ ಸ್ವಂತ ಒಂದು ಉತ್ಪನ್ನಗಳು ಅವರ ಹೊಲದಲ್ಲಿಯೇ ಅಥವಾ ಅವರ ಸಾಮಾನ್ಯ ಉಪಕಸವಾಗಿ ಮಾಡ್ತಿರ್ತಕ್ಕಂಥ ಕೆಲಸಗಳಲ್ಲಿ ಅವು ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆಯಾಗಿರಲ್ಲ. ಇಲ್ಲಿ ಕುಟುಂಬದ ಸದಸ್ಯರೇ ತಮ್ಮ ಜಮೀನಿನಲ್ಲಿ ದುಡಿಯಬಹುದು, ಅಂಗಡಿಗಳಲ್ಲಿ ಅಥವಾ ಉಪಕಸಬಾಗಿ ಮಾಡ್ಕೊಂಡಿರ್ತಕ್ಕಂಥ ಕಸುಬುಗಳ ಪ್ರತಿಫಲ ಇಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆಯಾಗಿರಲ್ಲ. ಅವರ ಜಮೀನುಗಳಲ್ಲೇ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳನ್ನು ಅನುಭೋಗಿಸುವ ಸರಕುಗಳು ಅಥವಾ ಸೇವೆಗಳು ಅವರಿಗೆ ರಾಷ್ಟ್ರೀಯ ಆದಾಯದಲ್ಲಿ ಲಭ್ಯವಾಗಲ್ಲ ಅಂತೇಳಿ ಹೇಳ್ಬೋದು. ಹಾಗೆ ಇಲ್ಲಿ ರಾಷ್ಟ್ರೀಯ ಆದಾಯ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರ್ಥಿಕ ಪ್ರಗತಿಯನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಬದಲಾಗಿ ಜನರ ಜೀವನದ ಸ್ಥಿತಿಗತಿಗಳ ಸುಧಾರಣೆಯ ಅಂಶದ ಮೂಲಕ ಅಳತೆ ಮಾಡುವುದು ಸೂಕ್ತ ಅಂತೇಳಿ ಕೆಲವು ಅರ್ಥಶಾಸ್ತ್ರಜ್ಞರ ವಾದವಾಯಿತು. ಅಂದರೆ ಈ ಅಂಶದ ಮೂಲಕ ಜನರ ನೋವುಗಳು ಮತ್ತು ಕಷ್ಟಗಳು ಹೆಚ್ಚಿವೆ ಅಂದರೆ ಯಾವ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರ್ತದೋ ಆ ದೇಶ ಸಂಪತ್ಭರಿತ ರಾಷ್ಟ್ರ, ಆ ದೇಶದ ಜನರು ಕಷ್ಟಪಡುವುದು ಕಡಿಮೆ ಇದೆ, ಆ ಜನರ ಸಾವು ನೋವುಗಳು ಕಡಿಮೆ ಇದೆ ಅಂತ ಹೇಳ್ಬೋದು. ಯಾವ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರ್ತದೋ ಆ ದೇಶದಲ್ಲಿ ದರಿದ್ರತನ ತುಂಬಿರ್ತದೆ. ಅಲ್ಲಿ ಹಸಿವು, ಆಮೇಲೆ ಅನಾರೋಗ್ಯ, ಅಪೌಷ್ಟಿಕತೆ, ಆ ಮಹಿಳೆಯರ ಹಿಂದುಳಿದಿರುವಿಕೆ ಅಥವಾ ನಿರುದ್ಯೋಗ ಇವೆಲ್ಲವೂ ಆ ದೇಶದಲ್ಲಿ ಇರ್ತದೆ ಅಂತೇಳಿ ಒಂದು ವಾದವಾಗಿದೆ. ಹಾಗೆ ಈ ಯಾವ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರ್ತದೋ ಅಲ್ಲಿ ಬಡತನ, ನಿರುದ್ಯೋಗ, ಆಹಾರ ಸಮಸ್ಯೆ, ಅದೇ ರೀತಿಯಾಗಿ ಅಪೌಷ್ಟಿಕತೆ, ಆಮೇಲೆ ಮಕ್ಕಳ ಮರಣದ ದರ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ತೀವಿ. ಇದು ಒಂದು ಅಂಶ. ಹೀಗೆ ಈ ರಾಷ್ಟ್ರೀಯ ಉತ್ಪನ್ನ ಸರ್ವೇ ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರ್ತದೆ, ಅಲ್ಲಿ ಶ್ರೀಮಂತಿಕೆ ಇರ್ತದೆ, ಬಡತನ, ನಿರುದ್ಯೋಗ ಸಮತೋಲನದಲ್ಲಿರ್ತದೆ, ಅಲ್ಲಿ ಪೌಷ್ಟಿಕ ಆಹಾರ ಸಿಗ್ತದೆ ಅನ್ನೋದು ಕೆಲವರ ವಾದ. ಆದರೆ ಇಲ್ಲಿ ಈ ರಾಷ್ಟ್ರೀಯ ಉತ್ಪನ್ನ ನಂಬಲಾರಲ್ಲವಂತೇಳಿ ಕೆಲವು ಅರ್ಥಶಾಸ್ತ್ರಜ್ಞರ ವಾದ. ಅವರು ಜೀವನದ ಭೌತಿಕ ಗುಣಮಟ್ಟ ಸೂಚಿ PQLI ಫಿಸಿಕಲ್ ಲೈಫ್ ಇಂಡೆಕ್ಸ್ ಇಂಡೆಕ್ಸನ್ನು, ಕ್ವಾಲಿಟಿ ಇಂಡೆಕ್ಸನ್ನು ತೆಗೆದುಕೊಂಡು ಅದರ ಮೂಲಕ ಜನರ ಜೀವನ ಮಟ್ಟವನ್ನು ಅಳಲಿಕ್ಕೆ ಪ್ರಾರಂಭಿಸಿದ್ರು. ಹಾಗೆ ಈ ಆರ್ಥಿಕ ಸಾಧನೆಯಾಗಲು ಜನರ ಆರ್ಥಿಕ ಯೋಗಕ್ಷೇಮ ಉತ್ತಮಗೊಳ್ಳಲು ಅವರ ಜೀವನದ ಭೌತಿಕ ಗುಣಮಟ್ಟವು ಸುಧಾರಿಸಬೇಕು ಎಂಬುದು ಈ ಪರಿಕಲ್ಪನೆಯ ಸೂಚಿಯಾಗಿರ್ತದೆ. ಭೌತಿಕ ಗುಣಮಟ್ಟ ಎಂಬುದು ಹಣರೂಪಿ ಆದಾಯ ಮತ್ತು ಅಥವಾ ಸರಕುಗಳ ರೂಪದ ನೈಜ ಆದಾಯಕ್ಕೆ ಬದಲಾಗಿ ಜೀವನಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ವ್ಯಕ್ತಪಡಿಸ್ತದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಭೌತಿಕ ಜೀವನದ ಗುಣಮಟ್ಟ ಅಂತಂದರೆ ಸಾಮಾನ್ಯವಾಗಿ ಯಾವ ದೇಶದಲ್ಲಿ
ವೈದ್ಯಕೀಯ ಸೌಲಭ್ಯಗಳು, ಶಿಕ್ಷಣದ ಅವಕಾಶಗಳು, ಆರೋಗ್ಯ ಸೇವೆಗಳು, ಆರೋಗ್ಯ ಸೌಲಭ್ಯಗಳು, ಉದ್ಯೋಗಾವಕಾಶಗಳು, ಪೌಷ್ಟಿಕ ಆಹಾರದ ಸಮಸ್ಯೆ ಎಲ್ಲಿ ಇರಲ್ವೋ ಅಲ್ಲಿ ಆ ಜನರ ಜೀವನದ ಭೌತಿಕ ಗುಣಮಟ್ಟ ಸೂಚಿ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು. ಯಾವ ದೇಶದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೋ, ಯಾವ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆಗಳಿರ್ತವೋ, ಯಾವ ದೇಶ ಆಹಾರದ ಸಮಸ್ಯೆಯಿಂದ ಬಳಲ್ತಾ ಇರ್ತದೋ, ಯಾವ ದೇಶದ ಜನರಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಕೂಡ್ತಾ ಇರ್ತದೋ ಅಲ್ಲಿ ಆ ಜನರ ಜೀವನದ ಭೌತಿಕ ಅನುಸೂಚಿ ಕಡಿಮೆ ಇರ್ತದೆ ಅಂತೇಳಿ ಹೇಳ್ಬೋದು. ಹಾಗೆ ಇಲ್ಲಿ ಈ PQLIನ ಜೀವನದ ಭೌತಿಕ ಗುಣಮಟ್ಟ ಸೂಚಿಯನ್ನು 3 ಅಂಶಗಳು ಒಳಗೊಂಡಿರ್ತವೆ. ಯಾವ ದೇಶದಲ್ಲಿ ಜೀವನದ ಭೌತಿಕ ಗುಣಮಟ್ಟ ಸೂಚಿ ಉತ್ತಮವಾಗಿರ್ತದೋ ಅಲ್ಲಿ ಈ 3 ಅಂಶಗಳು ಸಾಮಾನ್ಯವಾಗಿ ಉತ್ತಮವಾಗಿದೆ ಅಂತ ಅರ್ಥ. ಆ 3 ಅಂಶಗಳು ಯಾವುವು? ಒಂದನೇದು ಸಾಕ್ಷರತೆ, ಲಿಟ್ರಸಿ ಅಂತ ಕರಿತೀವಿ. ಈ ಸಾಕ್ಷರತೆಯ ದರದ ಪ್ರಮಾಣವೂ ಸಹ ಜೀವನದ ಭೌತಿಕ ಗುಣಮಟ್ಟ ಸೂಚಿಯನ್ನು ಉತ್ತಮವಾಗಿದೆ ಅಂತ ಅರ್ಥ. ಇಲ್ಲಿ ಯಾವ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಕಳಪೆಯಾಗಿರ್ತದೋ ಅಥವಾ ಹಿಂದುಳಿದಿರ್ತದೋ, ಅನಕ್ಷರಸ್ಥರೇ ಎಲ್ಲಿ ಹೆಚ್ಚಾಗಿರ್ತದೋ, ಎಲ್ಲಿ ಅವಿದ್ಯಾವಂತ ಹೆಣ್ಣು ಮಕ್ಕಳು ಇರ್ತಾರೋ ಅಲ್ಲಿ ಹೆಚ್ಚಾಗಿ ಜೀವನದ ಭೌತಿಕ ಗುಣಮಟ್ಟ ಸೂಚಿ ಕೆಳಮಟ್ಟದಲ್ಲಿರ್ತದೆ ಅಂತ ಹೇಳ್ಬೋದು. ಹೀಗೆ ಒಂದು ದೇಶದ ಸಂಪತ್ತು, ಒಂದು ದೇಶದ ಭೌತಿಕ ಗುಣಮಟ್ಟದ ಸೂಚಿ ಉತ್ತಮವಾಗಿರಬೇಕಂದ್ರೆ ಆ ದೇಶದ ಸಾಕ್ಷರತೆಯ ಪ್ರಮಾಣವೂ ಸಹ ಉತ್ತಮವಾಗಿರಬೇಕು ಅನ್ನೋದು ಅರ್ಥಶಾಸ್ತ್ರಜ್ಞರ ವಾದ. ಇನ್ನು ನಿರೀಕ್ಷಿತ ಜೀವಿತಾವಧಿ, ಎರಡನೇ ಅಂಶ ಅಂತಂದರೆ ನಿರೀಕ್ಷಿತ ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಈ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಬದುಕಬಹುದೆಂಬುದು ನಿರೀಕ್ಷಿಸಲಾಗುತ್ತದೋ ಅದನ್ನು ನಿರೀಕ್ಷಿತ ಜೀವಿತಾವಧಿ ಎಂದು ಕರೆಯಲಾಗ್ತದೆ. ಅಂದರೆ ಇದು ವ್ಯಕ್ತಿಯ ಜೀವಿತ ಅವಧಿಯನ್ನು ಸೂಚಿಸ್ತದೆ. ಇದು ಮರಣ ಪ್ರಮಾಣ ಕಡಿಮೆ ಇದ್ದು ಮರಣವು ತಡವಾಗಿ ಸಂಭವಿಸಿದ್ದರೆ ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚಾಗಿರ್ತದೆ ಅಂತ ಅರ್ಥ. ಯಾವ ದೇಶದಲ್ಲಿ ಮರಣ ಪ್ರಮಾಣ ಕಡಿಮೆ ಇರ್ತದೆ, ಜೀವಿತಾವಧಿ ಹೆಚ್ಚಿರ್ತದೋ ಆ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಪರಿಸರ, ಆರೋಗ್ಯ, ವೈದ್ಯಕೀಯ ಸೌಲಭ್ಯಗಳು, ಪೌಷ್ಟಿಕ ಆಹಾರದಿಂದ ಕೂಡಿರ್ತಕ್ಕಂಥದ್ದು, ಆರೋಗ್ಯ ಸಲಕರಣೆಗಳು ಸಂಪತ್ಭರಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗ್ತಾ ಇದೆ ಅಂತ ಅರ್ಥ. ಯಾವ ದೇಶದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಇರ್ತದೋ, ಯಾರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೋ, ಯಾವ ದೇಶದಲ್ಲಿ ಅನಾರೋಗ್ಯದಿಂದ ಯಾವ ಜೀವಿತಾವಧಿ ಪ್ರಮಾಣ ಕಡಿಮೆ ಇರ್ತದೋ ಅಲ್ಲಿ ವೈದ್ಯಕೀಯ ಸೌಕರ್ಯಗಳು, ವೈದ್ಯಕೀಯ ಔಷಧೋಪಚಾರಗಳು, ಪೌಷ್ಟಿಕಾಂಶದ ಕೊರತೆ, ಆಹಾರದ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಇಲ್ಲಿ ಕಾಡ್ತಾ ಇರ್ತವೆ ಅಂತ ಅರ್ಥ. ಹಾಗೆ ಮುಂದುವರಿದ ರಾಷ್ಟ್ರಗಳಲ್ಲಿ ಜೀವಿತಾವಧಿ ಯಾಕೆ ಹೆಚ್ಚಿರ್ತದೆ? ಮಿನಿಮಮ್ 75ರಿಂದ 80 ವರ್ಷ ಇರ್ತದೆ ಮಿನಿಮಮ್. ನಮ್ಮಲ್ಲಿ 67 ವರ್ಷ 68 ವರ್ಷ ಜೀವಿತಾವಧಿ ಇದೆ. ಆನ್ ಅವರೇಜ್ ಟೋಟಲ್ ಪಾಪ್ಯುಲೇಷನ್ ಆನ್ ಅವರೇಜ್ 67ರಿಂದ 68 ವರ್ಷ ಜೀವಿತಾವಧಿ ಭಾರತ ದೇಶದ, ಅಂದರೆ ಸೌತ್ ಏಷ್ಯಾ ಕಾಂಟಿನೆಂಟ್ ಕಂಟ್ರೀಸ್ ಲೈಕ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಇಂಡಿಯಾ, ಬರ್ಮಾ, ಇವು ಎಲ್ಲ ರಾಷ್ಟ್ರಗಳು ಸಾಮಾನ್ಯವಾಗಿ 67ರಿಂದ 68 ವರ್ಷ ಜೀವಿತಾವಧಿ ಇದೆ. ಅದೇ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಮಿನಿಮಮ್ 80-85 ವರ್ಷ ಜೀವಿತಾವಧಿ. ಅಂದರೆ ಅಲ್ಲಿ ಮುಂದುವರಿದ ರಾಷ್ಟ್ರಗಳಲ್ಲಿ ಜೀವಿತಾವಧಿ ಹೆಚ್ಚಿರ್ತದೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ಜೀವಿತಾವಧಿ ಕಡಿಮೆ ಇರ್ತದೆ. ಇದಕ್ಕೆ ಕಾರಣ ಅಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಉಪಕರಣಗಳು, ವೈದ್ಯಕೀಯ ಸೌಕರ್ಯಗಳು, ಆಹಾರ, ಪರಿಸರ, ಕುಡಿಯುವ ನೀರು ಸಹ ಜೀವಿತಾವಧಿಯ ಮೌಲ್ಯವನ್ನು ನಿರ್ಧರಿಸ್ತಕ್ಕಂಥದ್ದು. ಇನ್ನು ಮೂರನೇದು ಅಂತಂದರೆ ಶಿಶು ಮರಣ ದರ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಇಲ್ಲಿ ಶಿಶು ಮರಣ ದರವು ಜೀವನದ ಭೌತಿಕ ಗುಣಮಟ್ಟದ ಮತ್ತೊಂದು ಸೂಚಿಯಾಗಿದೆ. ಅಂದರೆ ಜನಿಸಿದ ಮಗುವು 1 ವರ್ಷದ ಒಳಗೆ ತುಂಬುವುದರೊಳಗೆ ಮರಣವನ್ನು ಅಪ್ಪಿದರೆ ಅದನ್ನು ಶಿಶು ಮರಣ ದರ ಅಂತ ಕರಿತೀವಿ, ಶಿಶು ಮರಣ ಅಂತ ಕರಿತೀವಿ. ಜನಿಸಿದ ಮಗು 1 ವರ್ಷದ ಜೀವಿತಾವಧಿಯ ಕಾಲದಲ್ಲಿ 1 ವರ್ಷದ ಒಳಗಡೆ ಅದು ಸತ್ತೋಯ್ತು ಅಂತಂದರೆ ಆಟೋಮೆಟಿಕಲಿ ಅದನ್ನು ಶಿಶು ಮರಣ ಅಂತ ಕರಿತೀವಿ. ಇಲ್ಲಿ ತಾಯಿ ಮತ್ತು ಮಗುವಿಗೆ ಪೌಷ್ಟಿಕ ಆಹಾರದ ಲಭ್ಯವಿದ್ದರೆ, ಯಾವ ದೇಶದಲ್ಲಿ ತಾಯಿ ಮತ್ತು ಮಗುವಿನಲ್ಲಿ ಆ ಪೌಷ್ಟಿಕ ಆಹಾರದ ಲಭ್ಯವಿರ್ತದೋ ಅಲ್ಲಿ ಹೆಚ್ಚು ರೋಗವನ್ನು ತಡೆಗಟ್ಟತಕ್ಕಂಥ ಔಷಧಿಗಳು ಸುಲಭವಾಗಿ ಸಿಗುವಂತಿದ್ದರೆ ಅಲ್ಲಿ ಶಿಶು ಮರಣ ದರ ಕಡಿಮೆ ಇರ್ತದೆ. ಯಾವ ದೇಶದಲ್ಲಿ
ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸ್ತೀವೋ, ಯಾವ ದೇಶದಲ್ಲಿ ಆರೋಗ್ಯ ಸೌಲಭ್ಯಗಳು ಹೆಚ್ಚಿರಲ್ವೋ, ಪೌಷ್ಟಿಕಾಂಶದ ಕೊರತೆಯಲ್ಲಿ ಕಾಣ್ತಿರ್ತೀವೋ ಅಲ್ಲಿ ಶಿಶು ಮರಣ ದರಗಳು ಹೆಚ್ಚಿರ್ತದೆ. ಹೀಗೆ ಈ ಶಿಶು ಮರಣ ದರವೂ ಸಹ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಶಿಶು ಮರಣ ದರ ಕಡಿಮೆ ಇರ್ತದೆ. ಅನಾಭಿವೃದ್ಧಿ ಹೊಂದಿದ ಅಥವಾ ಬಡ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಶಿಶು ಮರಣ ದರಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಶಿಶು ಮರಣ ದರದ ಪ್ರಮಾಣ ಹೆಚ್ಚಾಗಲು ಕಾರಣ ಅಲ್ಲಿ ತಾಯಿ ಮತ್ತು ಮಗುವಿಗೆ ಪೌಷ್ಟಿಕಾಂಶದ ಕೊರತೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಹೀಗೆ ಅಲ್ಪಾಭಿವೃದ್ಧಿ ಅಥವಾ ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ಮತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಇಲ್ಲಿ ರಾಷ್ಟ್ರೀಯ ಉತ್ಪನ್ನಕ್ಕೆ ಬದಲಾಗಿ ಪ್ರಸ್ತಾಪಿಸಲ್ಪಟ್ಟಿರ್ತಕ್ಕಂಥ ಮಾನದಂಡವೇ ಜೀವನದ ಭೌತಿಕ ಗುಣಮಟ್ಟ ಸೂಚಿ, PQLI, ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅಂತೇಳಿ ಇದನ್ನು ನಾವು ಮಾನದಂಡವಾಗಿ ಪರಿಗಣಿಸ್ತೀವಿ. ಈಗ ಈ ಮಾನದಂಡವನ್ನು, ಈ PQLI ಸೂಚಿಯನ್ನು ಕೆಲವು ಮಿತಿಗಳಿಂದ ಒಳಪಡ್ತವೆ. ಅವುಗಳಲ್ಲಿ ಒಂದನೇದು ಸಂಕುಚಿತ ಅಳತೆಗೋಲು, ನ್ಯಾರೋ ಮೆಜರಿಂಗ್ ರಾಡ್ ಅಂತ ಕರಿತೀವಿ. ಜೀವನದ ಭೌತಿಕ ಗುಣಮಟ್ಟ ಸೂಚಿ ವ್ಯಾಪಕವಾದ ಮಾನದಂಡ ಅಲ್ಲ ಅಂತೇಳಿ ಕೆಲವು ಅರ್ಥಶಾಸ್ತ್ರಜ್ಞರ ವಾದವಾಗಿದೆ. ಇಲ್ಲಿ ಆರ್ಥಿಕ ಪ್ರಗತಿಯ ಅಳತೆ ಮಾಡುವುದಿಲ್ಲ. ಇಲ್ಲಿ ಯೋಗಕ್ಷೇಮನ ಅಳತೆ ಮಾಡುವ ಮಾನದಂಡ ಯಾವುದೂ ಇಲ್ಲ. ಆದರೆ ಆರ್ಥಿಕ ಹಾಗೂ ಸಾಮಾಜಿಕ ಸಂಘಟನೆಗಳನ್ನು ರಚನಾತ್ಮಕ ಬದಲಾವಣೆಗಳನ್ನು ವಿವರಿಸಲು ಇದು ವಿಫಲಗೊಳ್ಳುತ್ತದೆ. ಇಂದ ಜೀವನದ ಭೌತಿಕ ಗುಣಮಟ್ಟ ಸೂಚಿಯು ಜೀವನಾವಶ್ಯಕಗಳ ಮಾಪನದ ಸಂಕೋಚಿತ ಅಳತೆಗೋಲಾಗಿದೆ ಅಂತೇಳಿ ಹೇಳಬಹುದು. ಹೀಗೆ ಭೌತಿಕ ಆಮೇಲೆ ಎರಡನೇ ಅಂಶ ಅಂತಂದರೆ, ಇನ್ನು ಎರಡನೇ ಲಿಮಿಟೇಷನ್ಸ್ ಅಂತಂದರೆ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಸರಿಯಾದ ಮಾನದಂಡ ಅಲ್ಲ ಅಂತ ಹೇಳ್ತೀವಿ. ನಾಟ್ ಎ ಪ್ರಾಪರ್ ಮೆಜರ್ ಆಫ್ ದಿ ಎಕನಾಮಿಕ್ ವೆಲ್ಫೇರ್. ಇಲ್ಲಿ ಜೀವನದ ಭೌತಿಕ ಗುಣಮಟ್ಟದ ಸೂಚಿಯು ಆರ್ಥಿಕ ಕ್ಷೇಮಾಭಿವೃದ್ಧಿಯ ಸರಿಯಾದ ಮಾನದಂಡ ಅಲ್ಲ ಎಂಬ ಕೆಲವೊಂದು ವಾದವಾಗಿದೆ. ಕೆಲವು ಅರ್ಥಶಾಸ್ತ್ರಜ್ಞರ ಟೀಕೆಯನ್ನು ಮಾಡಿದ್ದಾರೆ. ಇದು ಒಂದು ಜನಸಮುದಾಯದ ಅಥವಾ ಅರ್ಥವ್ಯವಸ್ಥೆಯ ಒಟ್ಟು ಕ್ಷೇಮಾಭಿವೃದ್ಧಿಯನ್ನು ಅಳೆಯಲ್ಲ. ಇಲ್ಲಿ ಜನಸಮುದಾಯದ ಆರ್ಥಿಕ ಕ್ಷೇಮಾಭಿವೃದ್ಧಿಯದ ಒಟ್ಟು ಕ್ಷೇಮಾಭಿವೃದ್ಧಿಯನ್ನು ಅಳತೆಗೋಲು ಮಾಡತಕ್ಕಂಥದ್ದು ಅಳತೆಗೋಲಲ್ಲ ಅಂತೇಳಿ ಕೆಲವರ ವಾದವಾಗಿದೆ. ಆಮೇಲೆ ಇಲ್ಲಿ ಮೂರನೇ ಲಿಮಿಟೇಷನ್ಸ್ ಅಂದರೆ ಮಿತಿಮೀರಿದ ಪ್ರಾಶಸ್ತ್ಯ, ಎಕ್ಸೆಸಿವ್ ಇಂಪಾರ್ಟೆನ್ಸ್. ಮಿತಿಮೀರಿದ ಪ್ರಾಶಸ್ತ್ಯವು ಸಹ ಈ ಸೂಚಿಯ ತಯಾರಿಸುವಾಗ ಸಾಕ್ಷರತೆ, ಜೀವನ ನಿರೀಕ್ಷೆ ಮತ್ತು ಶಿಶು ಮರಣ ದರವನ್ನು ಮಾತ್ರ ಮೂರೇ ಅಂಶಗಳನ್ನು ಮೇಲೆ ಫೋಕಸನ್ನು ಮಾಡಲಾಗಿದೆ. ಮೂರೇ ಅಂಶಗಳು, ದಿಸ್ ಲಿಟ್ರಸಿ ರೇಷಿಯೋ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಇನ್ಫೆಂಟಿ ಮೋರ್ಟಾಲಿಟಿ ರೇಟ್. ದೇರ್ 3 ಫ್ಯಾಕ್ಟರ್ಸ್. ಬಟ್ ಈ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಆದರೆ ಈ ಜೀವನ ಭೌತಿಕ ಗುಣಮಟ್ಟದ ಸೂಚಿ ಹಿಂದುಳಿದ ಪ್ರದೇಶಗಳು ಮತ್ತು ಸಮಾಜದ ದುರ್ಬಲ ವರ್ಗದವರ ಸ್ಥಿತಿಗತಿಗಳನ್ನು ಅಂದಾಜು ಮಾಡಲು ಉಪಯುಕ್ತವಾಗಿರ್ತಕ್ಕಂಥ ಒಂದು ಅಳತೆಗೋಲು ಅಂತಲೂ ಹೇಳಬಹುದು. ಹೀಗೆ ಈ ಭೌತಿಕ PQLI ಬಗ್ಗೆ ನಾನು ಹೇಳಿದ್ದೀನಿ. ನಾಳೆ HDI ಅಂದರೆ ಮಾನವ ಅಭಿವೃದ್ಧಿ ಸೂಚಿಯ ಬಗ್ಗೆ ನಾಳೆ ವಿವರಣೆಯನ್ನು ಕೊಡ್ತೀನಿ. ಸ್ಯಾನಿಟೈಸರ್ನ ಯೂಸ್ ಮಾಡಿ, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡಬೇಡಿ. ನಾಳೆ ಮತ್ತೆ ಭೇಟಿಯಾಗೋಣ.